ಏನಾಯ್ತು? ಗಾಡಿಬೇಡಿ. ಯಾಕೆ? ಯಾರಿಂದ? ಗೊತ್ತಾಗ್ಲಿಲ್ವ ನಾನು ಯಾರಂತ? ನೀನು ಯಾರಂತ ಗೊತ್ತಾಯ್ತು. ಮೊನ್ನೆ ನೀವು ಕಾಂತಾರದಲ್ಲಿ ನನ್ನನ್ನು ಕರೆದುಕೊಂಡು ಬಂದದ್ದಲ್ಲ? ಎಲ್ಲಿಂದ? ಕಾಂತಾರ. ಅದು ನಿನ್ನನ್ನು? ಹಾ. ನಾನು ತಲೆಯಲ್ಲಿ ಕೂದಲಿಲ್ಲಲ್ಲ, ನನ್ನ ಹೆಂಡತಿ ಹೇಳಿದ್ದು ಕಾಂತಾರದಲ್ಲಿ ಒಂದು ಸೊಪ್ಪು ಸಿಗ್ತದೆ. ಹಾಗೆ ನಾನು ಅಲ್ಲಿಗೆ ಬಂದವಾಗ ನೀವು ನನ್ನನ್ನು ಕರೆದುಕೊಂಡು ಬಂದದ್ದು. ಅಲ್ಲಿಯಲ್ಲಿ ತಿರುಗುವುದು ಸರಿಯಲ್ಲ, ನಿನಗೆ ಒಂದು ಕೆಲಸ ಕೊಡ್ತೇನೆ, ನನ್ನನ್ನು ನೇಮ ಮಾಡಿ. ಎಂತದ್ದು? ನೇಮ ಕೊಟ್ಟದ್ದು. ನೇಮಿಸಿದ್ದು ನಿನ್ನ? ಹೌದು. ಎಲ್ಲಿ ನೇಮಿಸಿದ್ದು? ನಾನು ಕಾವಲಿ ಮಾಡ್ಲಿಕ್ಕೆ. ಕಾವಲು ಮಾಡ್ಲಿಕ್ಕೆ? ಕಾವಲು ಕಾಯುವುದಕ್ಕಾಗಿ ದ್ವಾರದ ಬಳಿಯಲ್ಲೇ ನಿನ್ನನ್ನು ನೇಮಿಸಿದ್ದು? ಹೌದು. ಅಲ್ಲಿಂದ ಉಳಿದು ಇಲ್ಲಿಗೆ ಯಾಕೆ ಬಂದದ್ದು ನೀನು? ಬರುವುದಕ್ಕೆ ಕಾರಣ ಏನದು? ಅಲ್ಲಿ ನಿಲ್ಲಿಕ್ಕಾಗುದಿಲ್ಲ. ನಿಲ್ಲಕ್ಕಾಗದಿದ್ರೆ ಕುಳಿತುಕೊಳ್ಳಬೇಕು. ಮತ್ತೆ ಓಡಿಸಬೇಕಿದ್ದವನು ನೀನು. ನಿನ್ನನ್ನೇ ಯಾರು ಓಡಿಸಿ? ನಾನು ಓಡಿ ಬಂದದ್ದು. ಯಾಕೋ ಓಡಿ ಬಂದದ್ದು? ಕುದುರೆ. ಓಡಿ ಬಂದದ್ದು ನೀನು? ಮತ್ತೆ ಕುದುರೆ ಎಲ್ಲಿಂದ ಬಂದದ್ದು? ಕುದುರೆ ಓಡಿಸಿ ಬಂದದ್ದು. ಕುದುರೆ ಓಡಿಸಿ? ಕುದುರೆಗೆ ನೀನೇನು ಮಾಡಿದೆ? ಕುದುರೆ ನೋಡ್ಲಿಕ್ಕೆ ಆಗಿಲ್ಲ. ಕುದುರೆಗೆ ಬಾಲ ಬಾಲ ಇಲ್ಲದ ಕುದುರೆ ಉಂಟೇನು? ಅದು ಹಿಂದೆ ಉಂಟು. ಕುದುರೆಗೆ ಬಾಲವೂ ಉಂಟು, ಅದು ಇರುವುದು ಹಿಂದೆಯೂ ಹೌದು. ಅದಕ್ಕೆ ನೀನು ಯಾಕೆ ಓಡಿ ಬರುವುದು? ಓಡಿ ಬರುವುದಕ್ಕೆ ಅಲ್ಲಿ ನೋಡ್ತಾನೆ ರಾಯರೇ. ಅಷ್ಟು ಮಾತ್ರ ಅಲ್ಲ, ಅದು ಆಭರಣದಿಂದ ಚಿನ್ನ ತಂದಿದ್ದಾರೆ. ಆಭರಣಗಳಿಂದ ಚಿನ್ನ ತಂದದ್ದು? ಶೃಂಗಾರಿಸಿದ್ದಾರೆ. ಓಹೋ, ಬಂಗಾರದ ಆಭರಣಗಳಿಂದ ಶೃಂಗರಿಸಲ್ಪಟ್ಟಂತಹ ವಿಶೇಷವಾದ ತುರಗವೇ ಹೌದು. ಯಾರದ್ದು ಏನು ಅಂತ ವಿಚಾರಿಸಲಿಲ್ವ? ಅಷ್ಟು ಮಾತ್ರ ಅಲ್ಲ, ಅದರ ತಲೆಯಲ್ಲಿ ಒಂದು ಫಲಕ. ತಲೆಯಲ್ಲಿ ಫಲಕವು? ಹಣೆಯಲ್ಲಿ ಬಂಧಿಸಿದ್ದಾರೆ. ಏನು ಊಹಿಸಿದೆ ನೀನು? ನಾನು ಊಹಿಸಿದೆ, ಇದು ಯಾರದ್ದೋ ಅಂತ. ಹಣೆಯಲ್ಲಿ ಬಂಧಿಸಲ್ಪಟ್ಟಂತಹ ಫಲಕ ಬಂಗಾರದ ಆಭರಣಗಳಿಂದ ಶೃಂಗರಿಸಿದ್ದು. ಊಹಿಸಬಹುದು. ಯಾಗದ ಕುದುರೆ ಇರಬೇಕು. ಎಂತದು? ಯೋಗದಲ್ಲೂ ಯಾಗದ ಕುದುರೆ. ಬೆಂಗಡೆಯಲ್ಲಿ ಯಾರಿದ್ದಾರೆ? ಅದನ್ನು ನೋಡ್ತಾನೆ ರಾಯರೇ. 6 ಜನ ಇದ್ದಾರಲ್ಲ ಪಾಂಡವರು. ಪಾಂಡವರು 5 ಜನ ಅಲ್ಲ, ಅವರು ಮಧ್ಯದಿಂದ ಬರ್ತಾರಲ್ಲ. ಮಧ್ಯದಿಂದ ಬಂದದಲ್ಲ, ಮಧ್ಯದವನು. ಮಧ್ಯಮ ಪಾಂಡವ. ಬಹುಶಃ ಅರ್ಜುನನಿರಬೇಕು. ಬೆಂಗಡೆಯಲ್ಲಿ ಅವನಿದ್ದಾನೆ. ಮತ್ತೆ ಅಗಾಧವಾದಂತಹ ಸೇನೆ ಉಂಟು. ಅದನ್ನೆಲ್ಲ ನೋಡಿ ಓಡಿ ಬಂದಿದ್ದಾರೆ. ಹೆದರಬೇಡ. ಯಾರು ಹೆದರಬೇಕು? ಧೈರ್ಯ ತಾಳಿ ಪುರದ ದುರ್ಗಮ ಬಲಿದು ಕುದುರೆಯ ಕರೆದು ಕಾವಲಿಗಿದ್ದು ನರಳಿದ ಸಿಂಹ ವಿಷ್ಣರಾಗಿ